ನನ್ನ ಪ್ರೀತಿಯ ಹಾಡು. ನಮಸ್ಕಾರ ವೀಕ್ಷಕರೇ, ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ವಸಂತ್ ಬೈಲೂರು ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮುಕ್ಕೊಂಡು ಹೂವಾಗಿ, ಆ ಹೂವೇ ಹೆಣ್ಣ ಮಗವಾಗಿ, ಸುಳಿದಾಡೋ ಮಿಂಚಿಂದ ಕಣ್ಣಾಗಿ, ಗಿಡಿ ಮಾತು ಅವಳಾಡೋ ಮಾತಾಗಿ, ತಂಗಾಳಿಗೆ ಓಲಾಡುವ, ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಲಾ 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 ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗಂದು ಹೊಸ ಬಾಳಲಿ ತರುವೆ. ಬಂಗಾರಿಯೇ ಸಿಂಗಾರಿಯೇ, ಹಾ ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ, ಒಲವಿಂದ ಬಂದೀಗ ನನ್ನನ್ನು ನೀ ಸೇರು ಹೂವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಎಸ್, ನಿಮ್ಮ ಒಂದು ಹುಟ್ಟೂರು ಎಲ್ಲಿ? ಬೈಲೂರಿನ ಹಳ್ಳಿಯಲ್ಲಿ ಇರೋದು ನಾನು. ಓಕೆ, ಗೋವಿಂದೂರಿನಲ್ಲಿ. ಓಕೆ, ಇದರಲ್ಲಿ ನಿಮ್ಗೆ ಆಸಕ್ತಿ ಹೇಗೆ ಬಂತು ಈ ಒಂದು ಸಂಗೀತದಲ್ಲಿ? ಎಲ್ರಿಗೂ ಕೂಡ ಸಂಗೀತ ಅಂದ್ರೆ ಇರೋದಿಲ್ಲ, ಯಾರು ಫ್ಯಾಮಿಲಿಯಲ್ಲಿ ಏನಾದ್ರು ಇದೆಯಾ ಇದರದ್ದು ಬ್ಯಾಕ್ಗ್ರೌಂಡ್? ಯಾರಾದ್ರೂ ಹಾಡ್ತಾರಾ? ನನ್ನ ಅಣ್ಣ ಹಾಡ್ತಾರೆ. ಅಣ್ಣ ಹಾಡ್ತಾರೆ. ಓಕೆ, ಮತ್ತೆ
ನೀವೆಂತ ಅಂದ್ರೆ ಇದನ್ನು ಕ್ಲಾಸಿಗೆ ಹೋಗಿ ಕಲ್ತಿರೋದಾ, ಹೇಗೆ ಕಲ್ತಿರೋದು? ಕ್ಲಾಸಿಗೆ ಹೋಗ್ಲಿ, ನಾನೇ ಕಲ್ತದ್ದು. ಓಕೆ, ಎಷ್ಟು ಸಮಯದಿಂದ ಇದೊಂದು ಫೀಲ್ಡ್ ಅಲ್ಲಿ ಇದ್ದೀರಾ ನೀವು? ಒಂದು 6-7 ತಿಂಗಳು ಅಷ್ಟೇ. 6-7 ತಿಂಗಳಿಂದ ಇದ್ದೀರಾ ಈ ಒಂದು ಫೀಲ್ಡ್ ಅಲ್ಲಿ. ಓಕೆ, ಯಾರು ಸಪೋರ್ಟ್ ಮಾಡಿರೋದು? ಯಾರಾದ್ರೂ ಒಬ್ರು ಸಪೋರ್ಟ್ ಅಂತ ಇರ್ತಾರೆ, ಸೊ ನಿಮ್ಗೆ ಸಪೋರ್ಟ್ ಮಾಡಿರೋದು ಯಾರು ಈ ಒಂದು ಸಂಗೀತಕ್ಕೆ? ಫ್ರೆಂಡ್ ಎಲ್ಲ ಇದ್ದಾರೆ. ಓಕೆ, ಅವರೆಲ್ಲ ಸಪೋರ್ಟ್. ಅಲ್ಲ, ಈಗ ಒಂದು ಸಂಗೀತ ನೀವು ಹಾಡ್ತೀರಾ, ನೀವು ಹಾಡ್ಬೋದು ಅಂತ ಅದನ್ನು ಗುರುತಿಸಿರೋದು ಯಾರು? ಅಂದ್ರೆ ನೀವೀಗ ಹಾಡ್ತೀರಾ, ಹಾಡ್ಬೋದು ಸ್ಟೇಜ್ ಅಲ್ಲೆಲ್ಲ ಅಂತೇಳಿ ನಿಮ್ಮನ್ನು ಅಂದ್ರೆ ಗುರುತಿಸಿ ಹಾಡ್ಬೋದು ಅಂತ ಸಪೋರ್ಟ್ ಅಣ್ಣ ಹೇಳಿರೋದು? ರಮೇಶ್ ಬಿ ನಿಟ್ಟೆ. ಓಕೆ, ಅವರು ಹೇಳಿದ್ರು ನೀನೆಲ್ಲ ಹೋಗು ಸಂಗೀತಕ್ಕೆಲ್ಲ, ಆರ್ಕೆಸ್ಟ್ರಾ ಎಲ್ಲ ಹೋಗು ಅಂತ ಹೇಳ್ತಾ ಇದ್ರು. ಅವ್ರು ಹೋಗ್ತಾ ಇದ್ರು ಆರ್ಕೆಸ್ಟ್ರಾಕ್ಕೆ? ಓಕೆ, ಅವರ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಓಕೆ, ಅದೇ ಒಂದು ಮೊದಲ ವೇದಿಕೆ ಅಂತ ಇರ್ತದೆ ನಿಮಗೆ. ಮೊದಲನೇದಾಗಿ ನೀವು ವೇದಿಕೆಗೆ ಹೋಗುವಾಗ ನಿಮ್ಮ ಅನುಭವ ಹೇಗಿತ್ತು? ಮೊದಲು ಸ್ವಲ್ಪ ಭಯ ಆಯ್ತು, ತುಂಬಾ ಭಯ ಆಯ್ತು. ಕಾರ್ಕಳದಲ್ಲಿ ಒಂದು ಫಸ್ಟ್ ಸ್ಟೇಜ್ ಸಿಕ್ಕಿದ್ದು, ಅದು ಭಯ ತುಂಬಾ. ಅಂದ್ರೆ ಕಾರ್ಕಳದಲ್ಲಿ ಒಂದು ಫಸ್ಟ್ ಆರ್ಕೆಸ್ಟ್ರಾದಲ್ಲಿ ಹಾಡಿದ್ದೀರಾ? ಓಕೆ, ಯಾವ ಸಾಂಗ್ ಅನ್ನು ಹಾಡಿದ್ದೀರಾ ಅಂತ ನೆನಪಿದ್ಯಾ? ನಾನು ಅದೊಂದು ಕೊರಗಜ್ಜ ತುಳುನಾಡ, ಅದೊಂದು. ಓಕೆ, ಕೊರಗಜ್ಜ ತುಳು ಸಾಂಗ್ ಅನ್ನು ಹಾಡಿರ್ತೀರಾ ನೀವಲ್ಲಿ. ಅದು ಒಂದು ಆಡಿಯನ್ಸ್ ಇದ್ದು ಹೇಗೆ ಇತ್ತು, ಅಂದ್ರೆ ಆಡಿಯನ್ಸ್ ಹೇಗೆ ಸಪೋರ್ಟ್ ಮಾಡಿದ್ರು ಆ ಒಂದು ಗೀತೆಗೆ? ಸಪೋರ್ಟ್ ಎಲ್ಲ ಇತ್ತು, ತೊಂದರೆ ಇಲ್ಲ, ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಎಲ್ಲಿಯಾದ್ರೂ ಈಗ ನೀವು ಪ್ರೋಗ್ರಾಮ್ಗೆ ಹೋಗಿರ್ತೀರಾ, ಪ್ರೋಗ್ರಾಮ್ಗೆ ಹೋದಾಗ ನಿಮ್ಗೆ ಒಂದು ಒನ್ಸ್ ಮೋರ್ ಅಂತ ಹೇಳಿದ ಅನುಭವ ಎಲ್ಲಿಯಾದ್ರೂ ಆಗಿದೆ ಯಾವ್ದಾದ್ರು ಗೀತೆಗೆ? ಹಾಗೆ ಆಗ್ಲಿಲ್ಲ. ಓಕೆ, ಇವಾಗ ನೀವು ಹೇಳಿದ್ರಿ ಒಂದು 6 ತಿಂಗಳಿಂದ ಹಾಡ್ತಾ ಇದ್ದೀರಾ ಅಂತೇಳಿ, ವೇದಿಕೆಯಲ್ಲಿ ಕೂಡ ಹಾಡಿದ್ದೀರಾ. ಹಾಗೆ ನೀವು ಲೈವ್, ಈಗ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಾ? ಈಗ ಲೈವ್ ಎಲ್ಲ ಹಾಡ್ತಾರೆ ಸೋಷಿಯಲ್ ಮೀಡಿಯಾದ ಬಗ್ಗೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಜಗೋಳಿಯಲ್ಲಿ ಫಸ್ಟ್ ಓದದ್ದು, ಮಹಿಮಾ ಬಜಗೋಳಿ. ಅದರಲ್ಲಿ ತುಂಬಾ ತೊಂದರೆ ಇಲ್ಲ. ಓಕೆ, ಮತ್ತೆ ಇಲ್ಲಿ ಪರ್ಕಳ ದೀಪಿಕಾಜಿ ಆಚಾರ್ಯ, ಓಕೆ, ಅವರ ಲೈವ್ ಕೂಡ ಹೋಗಿದ್ದೀನಿ. ಓಕೆ, ನಿಮ್ಗೀಗ ಲೈವ್ ಹಾಡುವುದಕ್ಕೂ ಅಂದ್ರೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನೀವು ಒಂದು ಮೊಬೈಲ್ ಮುಂದೆ ಹೀಗೆ ಲೈವ್ ಹಾಡುವುದಕ್ಕೂ ಇದು ವೇದಿಕೆಯಲ್ಲಿ ಹಾಡುವುದಕ್ಕೂ ಏನು ವ್ಯತ್ಯಾಸ? ಲೈವ್ಗಿಂತ ವೇದಿಕೆಯಲ್ಲಿ ಸ್ವಲ್ಪ ಖುಷಿ ಅನಿಸುತ್ತೆ. ಓಕೆ, ಈಗ ನಿಮ್ಗೆ ಒಂದು ಫೇವ್ರೇಟ್ ಸಿಂಗರ್ ಅಂತ ಇರ್ತಾರೆ, ನೀವು ಕೂಡ ಒಬ್ರು ಸಿಂಗರ್, ನಿಮ್ಗೂ ಕೂಡ ಬಾಲಸುಬ್ರಹ್ಮಣ್ಯಂ ಅವರು ನಿಮ್ದು ಫೇವ್ರೇಟ್ ಸಿಂಗರ್ ಅಂತ ಹೇಳ್ತೀರಾ. ಹಾಗೆ ನೀವು ಈಗ ಆಯ್ಕೆ ಮಾಡುವಂತಹ ಸಾಂಗ್ ಹೇಗಿರುತ್ತೆ? ಜಾಸ್ತಿಯಾಗಿ ಅಂದ್ರೆ ವೆರೈಟೀಸ್ ಆಫ್ ಸಾಂಗ್ಸ್ ಇರುತ್ತೆ. ಓಕೆ, ಮೆಲೋಡಿ ಸಾಂಗ್ಸ್ ಅನ್ನು ಆಯ್ಕೆ ಮಾಡ್ತೀರಾ? ಹೆಚ್ಚಾಗಿ ನೀವು ಇಷ್ಟಪಡುವ ಸಾಂಗ್ ಮೆಲೋಡಿ ಸಾಂಗ್ಸ್. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲ್ಲೇ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲೇ ಈ ಹೃದಯ ಗೆಲ್ಲಬೇಡ. ಬಾಣಿಗೆ ಬಣ್ಣ ಹಚ್ಚು ಕಂಡವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಭೂಮಿಗೆ ಬೆಲೆ ಕಟ್ಟೆ ನಗೆಯುವವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು.
ಪ್ರೀತಿಸಿದ ಮರುಕ್ಷಣವೇ ಅವಳೆ ನನ್ನುಸಿರು, ಉಸಿರಲೇ ಜೀವಿಸು, ಈ ಉಸಿರಲೇ ಸೇವಿಸು. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಹರುವ ಹಕ್ಕಿಗಳ ಜೊತೆಯವಳು, ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ಮೀನಿನ ಹೆಜ್ಜೆ ಮೇಲೆ ನಡೆಯುವವಳು, ಬಂದರು ಬರದಿದ್ದು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ, ಪ್ರೀತಿ ಬಾಳು ಸುಲಭ, ಉಸಿರಲೇ ಅರಳಿಸು, ನನ್ನುಸಿರಲೇ ಮರಳಿಸು. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು, ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲೇ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು, ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಎಸ್, ನಿಮ್ಗೆ ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಸಂಗೀತಕ್ಕೆ ಫ್ಯಾಮಿಲಿಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ? ಈಗ ನೀವು ಎಲ್ಲಿಯಾದ್ರೂ ಹೊರಗಡೆ ಹೋಗ್ತೀರಾ ಹಾಡ್ಲಿಕ್ಕೆ ಎಲ್ಲ, ಹಾಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಫ್ಯಾಮಿಲಿಯಲ್ಲಿ ಅಂದ್ರೆ ತಂಗಿ ಎಲ್ಲ ಸಪೋರ್ಟ್ ಮಾಡ್ತಾಳೆ, ಓಕೆ. ತಾಯಿ ಇಲ್ಲ. ಓಕೆ, ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನೀವು? ನಾನು ಮತ್ತೆ ತಂಗಿ, ತಾಯಿ ಇಲ್ಲ, ಮತ್ತೆ ತಂಗಿ, ಅಣ್ಣ ಮತ್ತೆ ಅಲ್ಲ ತಮ್ಮ ಇದ್ದಾನೆ, ತಮ್ಮ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ. ಓಕೆ, ಜಾಯಿಂಟ್ ಫ್ಯಾಮಿಲಿ ಅಲ್ಲ. ಸೊ ನೀವು ಹೊರಗಡೆ ಹೋದಾಗ ಎಲ್ಲ ರಾತ್ರಿಯಲ್ಲಿ ಎಲ್ಲೆಲ್ಲಿ ಪ್ರೋಗ್ರಾಮ್ಗೆಲ್ಲ ಹೋಗ್ತೀರಾ, ಸೊ ಹೋಗಿ ಬರುವಾಗ ಎಲ್ಲ ಅವರು ವೆಯ್ಟ್ ಮಾಡ್ತಾ ಕೂತ್ಕೊಳ್ತಾರೆ, ಹೇಗೆ ಸಪೋರ್ಟ್ ಮಾಡ್ತಾರೆ? ತೊಂದರೆ ಇಲ್ಲ, ಸಪೋರ್ಟ್ ಎಲ್ಲ ಮಾಡ್ತಾರೆ. ಓಕೆ, ಹಾಗೇನೆ ಈ ಒಂದು ಸಂಗೀತದಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಹೋದಾಗ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತದ್ದು, ಅವಾರ್ಡ್ ಸಿಕ್ಕಿರುವಂತದ್ದು ಯಾವ್ದಾದ್ರು ನೆನಪಿದೆಯಾ? ಕಾಂಪಿಟೇಷನ್ ಅಂದ್ರೆ ನಾನೊಂದು ಪುತ್ತೂರು ಗಾನಸಿರಿ ಅಂತ ಇತ್ತು ಕಾಂಪಿಟೇಷನ್. ಓಕೆ, ಅದಕ್ಕೆ ನನ್ನ ಅಣ್ಣನೇ ಹೇಳಿದ್ದು ಅದಕ್ಕೆ ಒಂದು ಹೋಗು ಕಾಂಪಿಟೇಷನ್ ಅಂತ ಹೇಳಿದ್ದಾನೆ. ಓಕೆ, ಹೋದೆ ನಾನು. ಅದರಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆದೆ, ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಸೆಲೆಕ್ಟ್ ಆದೆ. ಓಕೆ, ಮತ್ತೆ ಸೆಲೆಕ್ಟ್ ಆಗಿ ಸೆಮಿಫೈನಲ್ ತನಕ ಬಂದಿದ್ದೇನೆ. ಸೆಮಿಫೈನಲ್ ಅಲ್ಲಿ ನನ್ನ ತಮ್ಮ ಸ್ವಲ್ಪ ಹುಷಾರಿಲ್ಲ ಆಯ್ತು, ಅದು ನಾನು ಬಿಟ್ಕೊಟ್ಬಿಟ್ಟೆ. ಓಕೆ, ನೀವು ಅವಾಗ ಬಿಟ್ಬಿಟ್ರಿ ಅಲ್ಲಿ ಪ್ರೋಗ್ರಾಮ್, ತಮ್ಮನಿಗೆ ಹುಷಾರಿಲ್ಲ ಅಂತೇಳಿ. ಸೊ ಅಲ್ಲಿವರೆಗೆ ಫೈನಲ್ ವರೆಗೆ ಬಂದಿದ್ದೀರಾ, ಸೊ ತುಂಬಾ ಖುಷಿ ಅನಿಸಿರ್ಬೋದು ನಿಮ್ಗೆ ಅವಾಗ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ ಜೊತೆಗೆ ಗಾಯಕರಾದಂತಹ ವಸಂತ್ ಬೈಲೂರು ಇವರು ಇದ್ರು. ಸೊ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಒಳಿತು ಮಾಡು ಮನಸ, ನೀರದು 3 ದಿವಸ,
ಒಳಿತು ಮಾಡು ಮನಸ ಇರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರೋದು 3 ದಿವಸ ಒಳಿತು ಮಾಡು ಮನಸ ನೀರೋದು 3 ದಿವಸ ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷ ಎಂಬ ಕಂತೆ ನೀನು ಸುಟ್ಟು ಹಾಕಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷ ಎಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹೇ ಒಳಿತು ಮಾಡು ಮನಸ ನೀರೋದು 3 ದಿವಸ ಒಳಿತು ಮಾಡು ಮನಸ ನೀರೋದು 3 ದಿವಸ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷ ಎಂಬ ವಿಷವ ಕುಡಿಯಬೇಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೀಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನಸ ನೀರೋದು 3 ದಿವಸ ಒಳಿತು ಮಾಡು ಮನಸ ನೀರೋದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀರೋದು 3 ದಿವಸ ಒಳಿತು ಮಾಡು ಮನಸ ನೀರೋದು 3 ದಿವಸ ಓಕೆ, ಹಾಗೇನೆ ಈ ಒಂದು ಫೀಲ್ಡಲ್ಲಿ ನಿಮಗೆ ಒಂದು ತುಂಬಾ ಖುಷಿ ತಂದಿರುವಂತಹ ಘಟನೆ ಯಾವತ್ತಾದರೂ ನಡೆದಿದೆಯಾ? ಮರೆಯಲಾಗದಂತಹ ಖುಷಿ ತಂದಿರುವಂತಹ ಘಟನೆ ಅಂದರೆ ಈಗ ನೀವು ಆರ್ಕೆಸ್ಟ್ರಾಕ್ಕೆ ಹೋಗಿರ್ತೀರಾ, ಆರ್ಕೆಸ್ಟ್ರಾ ಎಲ್ಲಿಯಾದರೂ ಹೋಗಿರುವಾಗ ಏನಾದರೂ ತುಂಬ ಖುಷಿಯಾಗಿರುವಂಥದ್ದು ಆ ರೀತಿಯಾದಂತಹ ಘಟನೆ. ಈಗ ನೀವು ಹೇಳಿದ್ರಿ ಇದು ಗಾನ ಸೀರಿಯಲ್ಗೆ ಹೋದೆ ಅಂತ ಹೇಳಿ, ಸೊ ಅಲ್ಲಿ ನಿಮಗೆ ಖುಷಿ ತಂದಿರೋ, ನೀವು ಫೈನಲ್ಗೆ ಹೋಗಿರೋದು ನಿಮಗೆ ಖುಷಿ ತಂದಿರೋ, ಇದೊಂದು ನಿಮಗೆ ಖುಷಿ ತಂದಿರುವಂತಹ ಘಟನೆ ಅಂತ ಹೇಳ್ಬೋದು. ಬಡ್ಡದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ
ದೇವಿರು ಪಂಟಿನ ಉಂಡುಂದು ನಂಬುನಯ ನರಮಾನಿ ಕಾಸು ಮಲ್ಪನ ಆಸೆನಯ ಆ ದೇವೆರಡ ನಟ್ಟೋನುಯ ಪ್ರೀತಿ ತ್ಯಾಗೋಡ ಬದುಕಣ ಪುಂಡು ನಮ್ಮ ಪುರ್ಲ ಜೀವನ ಪಟ್ಟದ ಯಾಗಿಲ್ಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವಿರು ಪಂಟಿನ ಉಂಡುಂದು ನಂಬುನಯ ನರಮಾನಿ. ಸ್ವಾಟೋದ ಸಂಗೊನ್ನು ಬುಡ್ದು ಎಡ್ಡಿಬ್ಬು ಪಯಕಲಯ ಈ ಎಡ್ಡಿಬ್ಬು ಪಯಕಲಯ ಧರ್ಮೋದ ಸಾದಿಡು ನಡದು ನಿಷ್ಠೆಡೆ ಬದುಕಲಯ ಈ ನಿಷ್ಠೆಡೆ ಬದುಕಲಯ ಕಾನಿಕದಿಂಜಿನ ದೈವ ಉಂತಿನ ನೆಲ ಒಂದು ಬಂಗಾರು ಸಿರಿ ಸ್ವತ್ವದ ಪೂರ್ಣದಾಸ್ತಾನ ಒಂದು ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೇನಿಲ್ಲ ಪಟ್ಟದ ಯಗಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವಿರು ಪಂಟಿನ ಉಂಡುಂದು ನಂಬುನಯ ನರಮಾನಿ. ತುಕ್ಕೋಗು ಮೂಲ ಕಾರಣ ಪೂರಾಸೆನೆ ನಂಕು ಪೂರಾಸೆನೆ ಮದ ಏರಿ ಮಲ್ಲದಿಗ್ಯದ ಈ ಭೂಮಿಗೆ ದಿನ್ನನೆ ಈ ಭೂಮಿಗೆ ದಿನ್ನನೆ ತೂಬಿನ ಆರು ಮಾತಾ ಮಿತ್ತುಡೆ ತುವಂದಿಲ್ಲೆರು ತುದುಲ ತುವಂದಿಲಕ ಮಸುಂಡ ಮಿತ್ತುಲೆಪ್ಪೆರು ದೈವ ಶಕ್ತಿ ನಂಬಿಕೆಡೆ ನಂಬೋಡು ಮಾತೇನಿಲ್ಲ ಪಟ್ಟದ ಯಗಿಲ್ಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವಿರು ಪಂಟಿನ ಉಂಡುಂದು ನಂಬುನಯ ನರಮಾನಿ ಹಸು ಮಲ್ಪುನ ಆಸೆನಯ ಆ ದೇವೆರಡ ನಟ್ಟೋನುಯ ಪ್ರೀತಿ ತ್ಯಾಗೋಡ ಬದುಕಂಡು ಆಪುಂಡು ನಮ್ಮ ಪುರ್ಲ ಜೀವನ ಪಟ್ಟದ ಯಗಿಲ್ಲ ನಟ್ಟುನ ಸ್ಥಿತಿ ಬರುಯ ನರಮಾನಿ ದೇವಿರು ಪಂಟಿನ ಉಂಡುಂದು ನಂಬುನಯ ನರಮಾನಿ. ಆ ಎಸ್, ಹಾಗೇನೆ ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ತುಂಬಾನೇ ದುಃಖ ಬೇಜಾರಾಗಿರುವಂತಹ ಬೇಜಾರಂದ್ರೆ ನನಗೆ ಎಲ್ಲರೂ ಹೇಳ್ತಿದ್ರು ಏನಂದ್ರೆ ನೀನು ವಾಯ್ಸ್ ಒಳ್ಳೇದುಂಟು, ನೀನು ಜಿ ಕನ್ನಡದಲ್ಲಿ ಎಲ್ಲ ಪಾಠ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದು ಸಂಗೀತ ಬೇಕಲ್ಲ ಮೇಡಮ್, ಸಂಗೀತ ಬೇಕು, ಸಂಗೀತ ಕ್ಲಾಸ್ಗೆ ಹೋಗ್ಬೇಕು. ಇನ್ನು ಅಲ್ಲ, ಸಂಗೀತ ಕ್ಲಾಸ್ಗೆ ಹೋಗಿಯೇ ಮೇಲೆ ಬರ್ತಾರಂತ ಏನಿಲ್ಲ, ಸಂಗೀತ ಕ್ಲಾಸ್ಗೆ ಹೋಗದ ಸಹ ಮೇಲೆ ಬಂದವರಿದ್ದಾರೆ. ಬರ್ತವರಿಗೆ ಟ್ಯಾಲೆಂಟ್ ಇರುತ್ತೆ. ಸೊ ಅದು ನಿಮ್ಗೊಂದು ಬೇಜಾರ ಅಂತ ಇದೆ. ಸೊ ಇವಾಗ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬಾನೇ ಇದೆ ಅಲ್ಲ, ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಇರ್ಬೋದು, ಇದ್ರಲ್ಲೆಲ್ಲ ನೋಡಿ ನೀವು ಕಲಿಬೋದಲ್ಲ ತುಂಬಾನೇ. ಇಲ್ಲ, ನಾನು ಇನ್ನು ಸಂಗೀತ ಕ್ಲಾಸ್ಗೆ ಹೋಗ್ಬೇಕಂತ ಇದ್ದೆ. ಎಸ್, ವೆರಿ ನೈಸ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಸಂಗೀತ ಕ್ಲಾಸಿಗೆ ಹೋಗಿ ಇನ್ನಷ್ಟು ಸಂಗೀತಗಳನ್ನು ಕಲಿತು ಇನ್ನಷ್ಟು ವೇದಿಕೆಗಳಲ್ಲಿ ಹಾಡಿ ಅಂತ ಹೇಳ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಗಾಯಕರಾದಂತಹ ವಸಂತ್ ಬೈಲೂರು ಇವರು ಇದ್ರು. ಸೊ ಇವರ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ಪ್ರೇಮ ದೈವದ ಗುಡಿಯಂತೆ, ಪ್ರೇಮ ಜೀವನ ಸುದೆಯಂತೆ. ಅಂತ್ಯ ಕಾಣದು ಅನುರಾಗ, ಎಂದು ನುಡಿಯುವುದು ಹೊಸ ರಾಗ. ಒಲವು ಸಿಹಿ ನೆನಪು ಸಿಹಿ, ಹೃದಯಗಳ ಮಿಲನ ಸಿಹಿ. ಪ್ರೇಮ ವೇಗವನ ಮರೆಯರು, ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ತಾಜಮಹಲಿನ ಚೆಲುವಲ್ಲಿ, ಪ್ರೇಮ ಚರಿತೆಯ ನೋಡಲ್ಲಿ. ಕಾಳಿದಾಸನ ಪ್ರತಿಕಾವ್ಯ, ಪ್ರೇಮ ಸಾಕ್ಷಿಯು ನಿಜದಲ್ಲಿ. ಕವಿತೆಯಿದ ಬರೆದಿರುವೆ, ಹೃದಯವನೇ ಕಲಿಸಿರುವೆ. ಕೋಮಲಾಯಿದು ನೀ ಎಸೆಯರು, ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ಹೃದಯವೇ ಮಿಡಿದಿದೆ, ಬಯಕೆ 300 ನಿನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಘುತ್ತದೆ ಬರೆದೆನು ಇದ ನಾನು. ಆ ಎಸ್ ಸರ್, ಈಗ ಈ ಒಂದು ಸಂಗೀತ ಆರ್ಕೆಸ್ಟ್ರಾ ಅಂದರೆ ಏನಾದರೂ ಟೀಮ್ ಏನಾದರೂ ಇದೆಯಾ ನಿಮ್ಮದು? ಹೇಗೆ ಹೋಗ್ತೀರಾ ನೀವು ಪ್ರೋಗ್ರಾಮ್ಗಳಿಗೆಲ್ಲ? ಟೀಮ್ ನಾವು ಇನ್ನೊಂದು ಹೊಸತು ಮಾಡ್ಬೇಕಂತ ಇದ್ವಿ. ನನ್ನ ಗೆಳೆಯ ಹೇಳ್ತಿದ್ದ ಒಂದು ಟೀಮ್ ಮಾಡುವ ಅಂತ ಎಲ್ಲ ಹೇಳ್ತಿದ್ದ. ಅದಕ್ಕೆ ಮತ್ತೆ ನಮ್ಮ ಅಲ್ಲಿ ಆ ಕಡೆ ಬೈಲೂರಲ್ಲಿ ಟೀಮ್ ಇಲ್ಲ ಏನು, ನಮ್ಮ ಒಂದು ಹಳ್ಳಿಯಲ್ಲಿ ಒಂದು ಟೀಮ್ ಮಾಡ್ಬೇಕಂತ ಇದ್ವಿ. ಈಗ ಮಾಡ್ತಾ ಇದ್ದೀರಾ ಟೀಮ್? ಇಲ್ಲ, ಇನ್ನು ಸ್ಟಾರ್ಟ್ ಮಾಡಬೇಕು. ಹೆಸರೊಂದು ವೀರ ಮಾರುತಿ ಅಂತ, ಗೋವಿಂದೂರ್ ಅಂತ ಇರ್ತೀವಿ ಹೆಸರು. ವೀರಮಾರುತಿ ಗೋವಿಂದೂರು ಅಂತ ಟೀಮ್ ಮಾಡ್ಬೇಕಂತ ಇದ್ದೀರಾ? ನನ್ನ ಫ್ರೆಂಡ್ ಹೇಳ್ತಾ ಇದ್ದ ಮಾಡುವ. ನೀವೀಗ ಹೋದಾಗ ಒಂದು ಆರ್ಕೆಸ್ಟ್ರಾಕ್ಕೆಲ್ಲ ಹೋಗ್ತೀರಾ, ನೀವು ಹೇಳಿದ್ರಿ ಟೀಮ್ ಮಾಡ್ತೇವೆ ಅಂತ ಹೇಳಿ. ಸೊ ಒಂದು ಸೌಂಡ್ ಸಿಸ್ಟಮ್ ಇರ್ಬೋದು, ಇದರದೆಲ್ಲ ಅರೇಂಜ್ಮೆಂಟ್ ಹೇಗೆ ಮಾಡ್ತೀರಾ ನೀವು? ಅದು ನಾವಿಬ್ರೇ, ನಿಮ್ಮದೇ ಸೌಂಡ್ ಸಿಸ್ಟಮ್ ಅಂತ ಇದೆಯಾ ಅಥವಾ ಹೊರಗಡೆಯಿಂದ ತರಿಸ್ತೀರಾ ನೀವು? ಅದು ಅವರಿಗೆ ಇಷ್ಟ ಅಂತೇಳಿ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣ್ಣು. ಈ ಬಾಳು ಸುಂದರ ನಗರಿ,
ನೀನಿದರ ಮೇಟಿ ಕಣ್ಣು. ನಿಂತಾಗ ಬುಗುರಿಯಾಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣ್ಣು. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣ್ಣು. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣ್ಣು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹೊಡೆದವರೇ ದೈವ ಕಡೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಡೋ. ಮರೆತಾಗ ಜೀವನ ಪಾಠ, ಕೊಡುತ್ತಾನೆ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣ್ಣು. ಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡೋ ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯಾಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ಈಗ ನೀವೊಂದು ಪ್ರೋಗ್ರಾಮ್ ತಗೊಳ್ತೀರಾ, ಈ ಪ್ರೋಗ್ರಾಮ್ ತಗೊಂಡಾಗ ಆ ಆರ್ಟಿಸ್ಟ್ಗಳು ಯಾರಾದರೂ ನಿಮಗೆ, ಅಂದರೆ ಈಗ ನಮಗೆ ಬರ್ಲಿಕ್ಕೆ ಆಗ್ತದೆ ಹೇಳಿ ಲಾಸ್ಟ್ ಮೂಮೆಂಟಿಗೆ ಕೈ ಕೊಟ್ಟಿರೋದು ಹಾಗೇನಾದರೂ ಆಗಿದೆಯಾ? ನಿರೂಪಣೆ ಎಲ್ಲ ಮಾಡ್ಲಿಕ್ಕೆ, ನಿರೂಪಣೆ ಅವನೇ ಮಾಡ್ತಾನೆ. ಓಕೆ, ನಿಮ್ಮ ಫ್ರೆಂಡ್ ಅವರೇ ಮಾಡ್ತಾರೆ. ಓಕೆ, ನಿರೂಪಣೆ ಎಲ್ಲ ಹಾಗೆಲ್ಲ ನಾನು ಹೇಳಿದ್ದು. ಇವಾಗ ಓಕೆ, ನಿರೂಪಣೆ ಅವರು ಮಾಡ್ತಾರೆ, ಹಾಡ್ತಾರೆ ಎಲ್ಲ ಹೌದು. ಹೇಗೆ ಫೀಮೇಲ್ ಸಿಂಗರ್ಸನ್ನೆಲ್ಲ ನೀವು ಹೇಗೆ ಸೆಟ್ ಮಾಡ್ತೀರಾ? ಫೀಮೇಲ್ ಸಿಂಗರ್ಸ್ ಬರ್ತಾರೆ, ನಮ್ಮ ಮನೆ ಹತ್ರನೇ ಇದ್ದಾರೆ. ಓಕೆ, ನಿಮ್ಮ ಮನೆ ಹತ್ರ ಇರ್ತಾರೆ, ಅವರನ್ನೆಲ್ಲ ಕರಿತೀರಾ, ಹೀಗೆ ನೀವು ಟೀಮ್ ಅಂತ ಮಾಡ್ತೀರಾ. ನೀವು ಹಾಡುವಂತಹ ಹಾಡುಗಳು ಹೆಚ್ಚಾಗಿ ಹೇಗಿರುತ್ತೆ? ಈಗ ನೀವು ಹೇಳಿದ್ರಿ ಶ್ರೀ ಮಾರುತಿ ಅಂತ ಹೇಳಿ ಒಂದು ಟೀಮ್ ಮಾಡ್ತೀರಾ ಅಂತ ಹೇಳಿ, ಸೊ ಅದು ಹೇಗೆ ನೀವು ಭಜನೆಗೆ ಅಂತ ಹೋಗ್ತೀರಾ, ಯಾವ ರೀತಿ? ಭಜನೆ ಇಲ್ಲ, ಭಜನೆ ಇನ್ನು ನಾವು ಟೀಮ್ ಮಾಡ್ಬೇಕಂತ ಉಂಟು. ಭಜನೆ ಕೂಡ ಒಂದು ಕುಣಿತ ಭಜನೆ ಅಂತ ಟೀಮ್ ಮಾಡ್ಬೇಕಂತ ಉಂಟು. ಓಕೆ, ಮತ್ತೆ
ಕುಣಿತ ಭಜನೆ ಅಂತೇಳಿ ಒಂದು ಟೀಮ್ ಮಾಡ್ತೀರಾ, ಕುಣಿತ ಭಜನೆದೆಲ್ಲ ಹೇಗೆ ನೀವು ಮಕ್ಕಳಿಗೆ ಕಲಿಸುದಾ, ಹೇಗೆ ಯಾವ ರೀತಿ ಸ್ಟೆಪ್ ಕಲಿಸುದು? ಸಮೀರ್ ಕಬಾರ್ ಕಮುರೆ ಹೌಳ 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 ಘರಣಿ ಘರಘರನಿ ಘರಣಿ ಘರಘರನಿ ಘರಣಿ ಘರಘರನಿ ತಿರುಗಿನಿ ಧರಣಿ ನಿನ್ನ ನೋಡಿತರುಣೈ ಘರಣಿ ಘರಘರನಿ ತಿರುಗಿನಿ ಧರಣಿ ನಿನ್ನ ನೋಡಿತರುಣಿ ಲಲಲಮನಿ ಗಜಗಾಮಿನಿ ಬಳುಕು ನಡೆಗೆ ಕುಳುಕು ಜಡೆಗೆ ತಲೆ ತಿರುಗಿದ ಜರಗಿದ ತಿರುಗಿದೆ ಅಮರಿನಲ್ಲೇ ನಾಗವಲ್ಲಿ ಘರಣಿ ಘರಘರಣಿ ತಿರುಗಿನಿ ಧರಣಿ ನಿನ್ನ ನೋಡಿತರುಣೇ ಘರಣಿ ಘರಘರಣಿ ತಿರುಗಿನಿ ಧರಣಿ ನಿನ್ನ ನೋಡಿದರುಣೇ ಖಡ್ಗದಂತೆ ಮನಚು ನಿನ್ನ ಕಣ್ಣ ಅಂಚು ಮಾನಸೀಳ ಮಿಂಚು ನಿನ್ನ ನಗೆಯ ಸಂಚು ಖಡ್ಗದಂತೆ ಮನಚು ನಿನ್ನ ಕಣ್ಣ ಅಂಚು ಮಾನಸೀಳ ಮಿಂಚು ನಿನ್ನ ನಗೆಯ ಸಂಚು ನಿನ್ನ ಪಾದ ಪಾದ ಹೆಜ್ಜೆಯ ಇಡುವೆಡೆ ಕಂಪನ ಗುಡ್ಡಾಗಿ ನಡೆಯುತ್ತಿದೆ ಬೆದರಿದ ಬೆದರಿದ ನಿನ್ನ ಸೌಂದರ್ಯದ ವಯ್ಯಾರದ ಬೆಳಕು ಸುಳುಕಿಯ ಸೂರ್ಯ ಹೌಳ ಹೌಳ ನಿನ್ನ ನೋಡಿತರುಣೇ ತಿರುಗಿನಿ ಧರಣಿ ನಿನ್ನ ನೋಡಿತರುಣೇ ಲಲಲಮನಿ ಗಜಗಾಮಿನಿ ಬಳುಕು ನಡೆಗೆ ಕುಳುಕು ಜಡೆಗೆ ತಲೆ ತಿರುಗಿದ ಜರಗಿದೆ ತಿರುಗಿದೆ ಅವರಿನಲ್ಲೇ
ದಂತ ಬಣ್ಣ ಟುಂಕ ಟುಂಕ ಸಣ್ಣ ಎಂತ ಕಾಂತಿಯನ್ನ ಕಂಡುತ್ತಾರ ಚಿನ್ನ ದಂತ ಬಣ್ಣ ಟುಂಕ ಟುಂಕ ಸಣ್ಣ ಎಂತ ಕಾಂತಿಯನ್ನ ಕಂಡುತ್ತಾರ ಚಿನ್ನ ನಿನ್ನ ಕಂಡು ಮುದಗೊಂಡು ಸೋಲನ್ನೇ ಅರಿಯದ ಈಶ್ವರನ ನಿಂದಂದ ಕಿಂದು ಚರಣ ಒಲಿದು ಬಾ ನಲಿದು ಬಾ ಸವಿಸಲ್ಲಾಪಕ್ಕೆ ಪಲ್ಲಂಗಕ್ಕೆ ಮದನ ಮಗವ ಮದಿಸೋಣ ನಾಗವಲ್ಲಿ ಧರಣಿ ನಿನ್ನ ನೋಡಿದರನೇ ಧರಣಿ ತಿರುಗಿ ನೀ ಧರಣಿ ನಿನ್ನ ನೋಡಿದರನೇ ಲಲಲಾಮನಿ ಗಜಗಾಮಿನಿ ಬಳುಕು ನಡೆಗೆ ಕುಳುಕು ಜಡೆಗೆ ತಲೆ ತಿರುಗಿದೆ ತಿರುಗಿದೆ ಅವರಿನಲ್ಲೇ ನಾಗವಲ್ಲೇ ನೀವು ಹೇಗೆ ಅಂದ್ರೆ ಟೈಮನ್ನೆಲ್ಲ ಹೇಗೆ ಸೆಟ್ ಮಾಡ್ಕೊಳ್ತೀರಾ? ಟೈಮ್ ಅಂದರೆ 6:30 ಹೀಗೆ 6:30 ಸ್ಟಾರ್ಟ್ ಮಾಡೋದು. ಓಕೆ, ನೀವು ವರ್ಕಿಂಗ್ ಬೇರೆ ಏನಾದರೂ ಕೆಲಸ ಮಾಡ್ತೀರಾ? ಕೆಲಸ ಇದು ಗಾರೆ ಕೆಲಸಕ್ಕೆ. ಓಕೆ, ಗಾರೆ ಕೆಲಸಕ್ಕೆ ಹೋಗ್ತೀರಾ. ಸೊ ಅದಕ್ಕೆ ಬೆಳಗಿಂದ ಸಂಜೆವರೆಗೆ ಅದರಲ್ಲಿ ಬ್ಯುಸಿ ಇರ್ತೀರಾ ನೀವು. ಸೊ ಸಂಜೆ ನಂತರ ಇದಕ್ಕೆಲ್ಲ ಟೈಮ್ ಕೊಡ್ತೀರಾ? ಅದು ದಿವಸ ಅಲ್ಲ, ಶನಿವಾರ ಹಾಗೆ ವೀಕ್ಲಿ ಒನ್ಸ್ ಯಾವತ್ತಾದ್ರೂ ವಾರದಲ್ಲಿ ಒಂದು ದಿನ ಅದಕ್ಕೆಂತ ಸೆಟ್ ಮಾಡ್ಕೊಂಡಿರ್ತೀರಾ. ಎಸ್, ಈ ಒಂದು ಕುಣಿತ ಭಜನೆ ಅಂತ ಹೇಳಿದ್ರಿ. ಈ ಕುಣಿತ ಭಜನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ? ನಾವೊಂದು 10-15 ಜನ. ಅದು ಹೇಳಿಕೊಡುದು ನೀವೇ ಹೇಳಿಕೊಡ್ತೀರಾ? ಇಲ್ಲ, ಇನ್ನೊಬ್ರು ಇದ್ದಾರೆ ಹೇಳಿಕೊಡ್ಲಿಕ್ಕಂತ. ಇನ್ನೊಬ್ರು ಇದ್ದಾರೆ, ಸ್ಟೆಪ್ ಅದು ಹೇಗೆ ಏನಂತ ಹೇಳಿ ಹೇಳಿಕೊಡ್ತಾರೆ. ಮಕ್ಕಳನ್ನು ಕೂಡ ತಕೊಳ್ತೀರಿ? ಮಕ್ಕಳು ದೊಡ್ಡವರೆಲ್ಲ ಒಟ್ಟಿಗೆ ಒಂದು ನಿಮ್ಮ ಟೀಮಲ್ಲಿ ಎಷ್ಟು ಜನ ಅಂತ ಇದ್ದಾರೆ ಅಂದಾಜು? ಭಜನೆ ಇನ್ನು ಟೀಮ್ ಮಾಡಬೇಕು 15 ಜನ. ಈಗ ನಿಮ್ಮ ಈ ಒಂದು ಆರ್ಕೆಸ್ಟ್ರಾ ಟೀಮ್ ಅಲ್ಲಿ 15 ಜನ. ಆರ್ಕೆಸ್ಟ್ರಾ ಟೀಮ್ ಅಲ್ಲಿ ನಾವು 3 ಜನ ಇದ್ದೀರಾ. ಓಕೆ, ಈ ಭಜನೆದು ಟೀಮ್ ಅಲ್ಲಿ 15 ಜನ ಇದ್ದೀರಾ ನೀವು. ನೀವು 15 ಜನನೇ ಸೇರಿ ಒಂದು ಕುಣಿತ ಭಜನೆ ಮಾಡ್ಬೇಕಂತ ಇರೋದು ಇವಾಗ. ಓಕೆ, ಆಲ್ ದ ಬೆಸ್ಟ್. ಇನ್ನಷ್ಟು ಒಳ್ಳೇದಾಗ್ಲಿ, ನಿಮ್ಮ ಈ ಒಂದು ಟೀಮು ಮುಂದೆ ಬರಲಿ ಅಂತ ಹೇಳ್ತೇವೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ತಮ್ಮ ಒಂದು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ, ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದ್ರಿ. ಸೊ ಇವಾಗ ಕೊನೆಯದಾಗಿ ನಾವು ಕೊನೆ ಹಂತದಲ್ಲಿದ್ದೇವೆ. ಕೊನೆಯದಾಗಿ ನೀವು ವೀಕ್ಷಕರಿಗೆ ಅಥವಾ ಈ ಸಿಂಗರ್ಸ್ಗೆ ಏನಾದರೂ ಹೇಳಬೇಕಾದ್ರೆ ಹೇಳ್ಬೋದು. ಹಾಗೆ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋದಕ್ಕಿದ್ರೆ ಹೇಳ್ಬೋದು. ನಾನೊಂದು ಅವರಿಗೆ ಯಾರಿಗೆ ಗೊತ್ತಾ, ಶಬಾರಿ ಅಕ್ಕ ಅವರಿಗೆ ತುಂಬಾ ಥ್ಯಾಂಕ್ಸ್. ಪರಿಚಯಿಸಿದವರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಸ್, ಒಂದು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಓಕೆ, ನೀವು ಇಲ್ಲಿ ಇವತ್ತು ಬರ್ಲಿಕ್ಕೆ ಕೂಡ ಕಾರಣ ಅವರೇ. ಸೊ ಅದಕ್ಕೋಸ್ಕರ ಶಬಾರಿ ಮೇಡಮ್ ಅವರಿಗೆ ನೀವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆಲುವಿನಲ್ಲಿ ಸಾಟಿಯಿಲ್ಲ ಯಾವ ರತಿಯು, ರತಿಯು ನಗೆ ಮೀಟಿದಾಗ ಪ್ರೇಮ ಶುಚಿಯು, ಅಮೃತ ಶಿಲೆ ಬೊಂಬೆಯೋ ಅಮರ ಕಲೆಯೋ, ಸೊಬಗು ಸುರಗಂಗೆಯೋ ಸುಖದ ಸೆಳೆಯೋ, ದೇವಿ ಉಮೆಯೋ ರಮೆಯೋ ನಿನ್ನ ಪೂಜೆ ಮಾಡುವ ಆಸೆಯು, ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವರದೆಯೂ. ಆಕಾಶವಾಗಿದೆ ನಿನ್ನ ಮೈ ಮಾಟಕ್ಕೆ, ನಿನ್ನ ಮೊಗದಲ್ಲಿ ಏಕೆ ರೇಷ್ಮೆಯ ನಾಚಿಕೆ, ಓ ಈ ಕಣ್ಣ ಕಾಡಿಗೆ ಓಡಿಯನು ಮಾಡಿದೆ
ನಿನ್ನ ಜೀವವನ್ನು ಕಂಡು ಅವರೆಯು ಮಾಡಿದೆ. ಕೆನ್ನೆಗಳು ಹಣ್ಣಗೊನೆಯೋ ಹಲ್ಲುಗಳು ಮುತ್ತ ತೆನೆಯೋ ದೇವಿ ಉಮೆಯೋ ರಮೆಯೋ ನಿನ ಪೂಜೆ ಮಾಡುವ ಆಸೆಯು ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವರತಿಯೂ. ಸಂಭ್ರಮ ತಂದಿರುವೆ ಭೂಮಿಗೆ ನಿನ್ನ ಕುಡಿ ನೋಟವೇನು ಹೇಳುತ್ತಿದ್ದ ಪ್ರೇಮಿಗೆ. ಓ ಲಾವಣ್ಯ ಮಿಂಚಿನ ಕಾಂತಿಯನ್ನು ಚಿಮ್ಮಿದೆ ನಿನ್ನ ಸವಿ ಸ್ನೇಹದಿಂದ ಹೊಂಗಣಸು ಹೊಮ್ಮಿದೆ. ಮುಂಗುರುಳು ಕಪ್ಪು ಮುಗಿಲೋ ಕಾಲುಗಳು ನಾಟ್ಯ ನವಿಲೋ ದೇವಿ ಉಮೆಯೋ ರಮೆಯೋ ನಿನ ಪೂಜೆ ಮಾಡುವ ಆಸೆಯು ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವರತಿಯೂ. ತುಟಿಯು ನಗೆ ಮೀಟಿದಾಗ ಪ್ರೇಮ ಶ್ರುತಿಯು ಅಮೃತ ಶಿಲೆ ಬೊಂಬೆಯೋ ಅಮರ ಕಲೆಯೋ ಸೊಬಗು ಸುರಗಂಗೆಯೋ ಸುಖದ ಸೆಲೆಯೋ ದೇವಿ ಉಮೆಯೋ ರಮೆಯೋ ನಿನ ಪೂಜೆ ಮಾಡುವ ಆಸೆಯು ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವರತಿಯೂ. ತುಟಿಯು ನಗೆ ಮೀಟಿದಾಗ ಪ್ರೇಮ ಶ್ರುತಿಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದರು ಒಬ್ಬರು ಅದ್ಭುತ ಗಾಯಕರು ವಸಂತ್ ಬೈಲೂರು ಇವರು. ಇವರ ಪರಿಚಯವನ್ನ ಮಾಡಿದ್ವಿ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಅದ್ಭುತ ಗಾಯಕರನ್ನ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು